ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ಇನ್ನಿತ ಮಲ್ಲ ಸುದ್ದಿಲು. ರಾಜ್ಯದ ಎನ್ಮಗಡಿ ಜಿಲ್ಲೆಯೆಡೆ ಶುಕ್ರವಾರ ರಾತ್ರಿ ಒರ್ಮೆಡ್ದು ಸೋಮವಾರ ಕಾಂಡೆ ಐನು ಮುಟ್ಟ ವೀಕೆಂಡ್ ಕರ್ಫ್ಯೂ ಘೋಷಣೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆದೇಶ. ಕಾರ್ಲದ ಜನಕುಲು ಮೂಜಿ ಸರ್ತಿ ಗೆಂದಾಯಿ ನಿರ್ದಾವ್ರ ತಾನು ಮಂತ್ರಿ ಆತೆ ಜವಾಬ್ದಾರಿಡು ದುಂಬು ಪೋಯರೆ ಪ್ರಾಮಾಣಿಕ ಪ್ರಯತ್ನ. ಕಾರ್ಲ ಕ್ಷೇತ್ರದ ಜನಕ್ಲೆಗೂ ಸೊಲ್ಮಿಸಂದಾದು ಒಡಿಪು ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ವಿ ಸುನೀಲ್ ಕುಮಾರ್. ಲಯನ್ಸ್ ಕ್ಲಬ್ ಕುಡ್ಲ ಕೊಡಿಯಲ್ ಬೈಲ್ದ ಪೊಸ ಗುರ್ಕಾರೆ ಮೋಹನ ಕೊಪ್ಪಳ ಕದ್ರಿ ಮಲ್ಲಿಕಟ್ಟೆ ಲಯನ್ಸ್ ಸೇವಾ ಮಂದಿರಡು ಅಧಿಕಾರದ ತೊಣ್ಣ ಹೊಸ ಪದಾಧಿಕಾರಿ. ಆಗಸ್ಟ್ 14 ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂಚ ಲೋಕ ಅದಾಲತ್ ಪೃಥ್ವಿರಾಜ್ ವರ್ಣೇಕರ್. ವಾರ್ತೆದ ವಿವರ. ರಾಜ್ಯದ ಎನ್ಮಗಡಿ ಜಿಲ್ಲೆಯಲ್ಲಿಡು ಶುಕ್ರವಾರ ರಾತ್ರಿ ಒರ್ಮೆಡ್ದು ಸೋಮವಾರ ಕಾಂಡೆ ಐನು ಮುಟ್ಟ ವೀಕೆಂಡ್ ಕರ್ಫ್ಯೂ ಪಾಡ್ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆದೇಶ ಕೊಡ್ತೇರು. ರಾತ್ರಿ ಒರ್ಮೆಡ್ದೆ ಅಂಗಡಿ ಮತ ಬಂದಾಪುಂಡು. ಕೇರಳ ಬೊಕ್ಕ ಮಹಾರಾಷ್ಟ್ರದ ಗಡಿಕ್ಲೆಡು ಭಾರಿ ಜಾಗ್ರತೆ ವಹಿಸಿದನು. ರಾಜ್ಯಡು ನೈಟ್ ಕರ್ಫ್ಯೂ 10 ಗಂಟೆದ ಬದಲು ಒರ್ಂಬೇಕೆ ಶುರುವಾಪುಂಡು. ಮಾಮಾರಿ ಕೊರೋನಾ ಸಿಕ್ಕನು ಪತ್ತಡದಿಯರೆ ರಾಜ್ಯ ಸರ್ಕಾರ ನನಲಾತ್ ಕಠಿಣ ನಿಯಮಲೆನು ಜಾರಿ ಮಲ್ತದಂಡು. ದಕ್ಷಿಣ ಕನ್ನಡ ಜಿಲ್ಲೆ ಸೇರ್ದು ರಾಜ್ಯದ ಎನ್ಮಗಡಿ ಜಿಲ್ಲೆಲೆಡು ವಾರ ಅಕೇರಿದ ಕರ್ಫ್ಯೂ ಜಾರಿಯಾತಂಡು. ಶುಕ್ರವಾರ ರಾತ್ರಿ ಒರ್ಮ ಗಂಟೆಡ್ದು ಸೋಮವಾರ ಕಾಂಡ 5 ಗಂಟೆ ಮುಟ್ಟ ವಾರ ಅಕೇರಿದ ಕರ್ಫ್ಯೂ ಜಾರಿಡುಪ್ಪುಂಡು. ಬೆಂಗಳೂರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸುದ್ದಿಕೂಟ ನಡಪಾದು ಈ ಬಗೆಟ್ ಆದೇಶ ಕೊರಿಯರು. ರಾಜ್ಯಡು ನೈಟ್ ಕರ್ಫ್ಯೂ ರಾತ್ರಿ ಒರ್ಮ ಗಂಟೆಡ್ದೇ ಜಾರಿಯಾಪುಂಡು. ಕೇರಳ ಬೊಕ ಮಹಾರಾಷ್ಟ್ರ ಗಡಿ ಜಿಲ್ಲೆಲಿಡು ಶನಿವಾರ ಬೊಕ ಐತಾರ ವಾರ ಅಕೇರಿದ ಲಾಕ್ಡೌನ್ ಜಾರಿ ಮಲ್ತೊಂದುಂಡು. ಕೇರಳ ಗಡಿ ಜಿಲ್ಲೆಲಾಯ್ನ ಚಾಮರಾಜನಗರ, ಮೈಸೂರು, ದಕ್ಷಿಣ ಕನ್ನಡ, ಕೊಡಗು ಬೊಕ್ಕ ಮಹಾರಾಷ್ಟ್ರ ಗಡಿ ಜಿಲ್ಲೆಲು ಬೆಳಗಾವಿ, ವಿಜಯಪುರ ಬೊಕ್ಕ ಬೀದರ್ಡ್ ವಾರ ಅಕೇರಿದ ಲಾಕ್ಡೌನ್ ಜಾರಿ ಮಲ್ಪುನುಂದು ಮುಖ್ಯಮಂತ್ರಿಗಳು ತೆರಿಪಾದೆರು. ವಾರ ಅಕೇರಿದ ಲಾಕ್ಡೌನ್ ಜಾರಿಯಾಯಿ ನೀಡಿದವ್ರ ಪೊಲೀಸರು ಸರಿಯಾಯಿನ ಬಂದೋಬಸ್ತ್ ಮಲ್ಪೆರಲ 6 ಸೂಚನೆ ಕೊಡ್ತಿರೋ. ಗಡಿ ಜಿಲ್ಲೆಯಲ್ಲಿ ಈಗಿರುವಂಥ ನೈಟ್ ಕರ್ಫ್ಯೂವನ್ನು ಇಡೀ ಗಡಿ ಜಿಲ್ಲೆಯಲ್ಲಿ ವೀಕೆಂಡ್ ಕರ್ಫ್ಯೂವನ್ನು ಮಾಡಬೇಕಂತ ತೀರ್ಮಾನ ಆಗಿದೆ. ಕೇರಳ ಮತ್ತು ಮಹಾರಾಷ್ಟ್ರ ಗಡಿ ಜಿಲ್ಲೆಗಳಲ್ಲಿ ವೀಕೆಂಡ್ ಕರ್ಫ್ಯೂ ಮಾಡಬೇಕು. ಎರಡನೇದಾಗಿ ಈಗೇನು ನೈಟ್ ಕರ್ಫ್ಯೂ ಇದೆ ಇಡೀ ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಏನಿದೆ ಅದು 10 ರಿಂದ 9 ಗಂಟೆಗೆ ಪ್ರಾರಂಭ ಆಗುವಂಥದ್ದು ಮತ್ತು ಪೊಲೀಸ್ ಇಲಾಖೆಗಳಿಗೆ ಇದನ್ನು ಸ್ಟ್ರಿಕ್ಟಾಗಿ ನೀವು ಮಾಡಬೇಕನ್ನುವಂಥ ತೀರ್ಮಾನವನ್ನು ಮಾಡಿದ್ದೀವಿ. ಪ್ಲಸ್ ಎಜುಕೇಷನ್ ಎಕ್ಸ್ಪರ್ಟ್ಸು ಮತ್ತು ನಮ್ಮ ಹೆಲ್ತ್ ಎಕ್ಸ್ಪರ್ಟ್ಸು ಸ್ಕೂಲ್ ಬಗ್ಗೆ ಭಾಳ ಸುದೀರ್ಘವಾಗಿ ಚರ್ಚೆ ಆಗಿದೆ. ಬೇರೆ ರಾಜ್ಯಗಳಲ್ಲಿ ಏನಿದೆ ಅನ್ನೋದನ್ನು ಕೂಡ ನಾವು ಎಲ್ಲ ಚರ್ಚೆ ಮಾಡಿ ಮೊದಲೇ ಹಂತ 2 ಹಂತದಲ್ಲಿ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಮೊದಲೇ ಹಂತ 9th, 10th, 11 and 12 ಇವುಗಳನ್ನು 23ರಿಂದ ಪ್ರಾರಂಭ ಮಾಡೋದಕ್ಕೆ ಅದರಲ್ಲಿ ಕಂಡೀಷನ್ಸ್ ಹಾಕಿದ್ದೇವೆ. ಒಂದು ಆಲ್ಟರ್ನೇಟ್ ಬ್ಯಾಚಸ್ ಅಂತ ಬ್ಯಾಚ್ಗಳನ್ನು ಮಾಡಿ ವಾರದಲ್ಲಿ 2 ಬ್ಯಾಚ್ಗಳಲ್ಲಿ ಮೊದಲನೇ ಬ್ಯಾಚ್ 3 ದಿವಸ, ಇನ್ನೊಂದು ಬ್ಯಾಚ್ 3 ದಿವಸ, ಒಟ್ಟು ಆಲ್ಟರ್ನೇಟ್ ಡೇಸ್ ಕ್ಲಾಸಸ್ ಇರ್ತದೆ. ಇಷ್ಟು ಮಾತ್ರ ಹೇಳ್ತೇನೆ. ವಿವರವನ್ನು ನಾವು ಆದೇಶದಲ್ಲಿ ಕೊಡ್ತೀವಿ. ಆಲ್ಟರ್ನೇಟ್ ಡೇಸ್ ಕ್ಲಾಸಸ್ ಇರುತ್ತೆ ಅಂತ ತೆಗೆದುಕೋಬೋದು. ಆಮೇಲೆ ಕೋವಿಡ್ ಯಾವ ರೀತಿ 3ನೇ ಅಲೆ ಬರುತ್ತೆ ಅದೆಲ್ಲ ನೋಡಿಕೊಂಡು ಈ ತಿಂಗಳ ಕೊನೆಯಲ್ಲಿ ಕೋವಿಡ್ ತೀವ್ರತೆಯನ್ನು ನೋಡಿಕೊಂಡು ಮುಂದೆ ಪ್ರೈಮರಿ ಮತ್ತು ಸೆಕೆಂಡ್ರಿಯಲ್ಲಿ ಅಪ್ ಟು 8th ಸ್ಟ್ಯಾಂಡರ್ಡ್ ಯಾವ ರೀತಿ ಮಾಡಬೇಕನ್ನೋ ತೀರ್ಮಾನವನ್ನು ಆಗಸ್ಟ್ ಕೊನೆಯ ಹಂತದಲ್ಲಿ ಮಾಡಬೇಕನ್ನುವಂಥದ್ದು ಎಕ್ಸ್ಪರ್ಟ್ಸ್ ತೀರ್ಮಾನ ಇದೆ. ಕಾರ್ಲ ಕ್ಷೇತ್ರದ ಜನಕುಲು ಮೂಜಿ ಸರ್ತಿ ಗೆಂದಾಯಿ ನೀಡಿದವ್ರ ತಾನು ಮಂತ್ರಿ ಆತೆ ಪಕ್ಷಕುರ್ನ ಜವಾಬ್ದಾರಿಡು ದುಂಬು ಪೋಯರೆ ಪ್ರಾಮಾಣಿಕವಾದ ಪ್ರಯತ್ನ ಮಲ್ಪು ಎಂದು ಮಂತ್ರಿ ವಿ ಸುನೀಲ್ ಕುಮಾರ್ ಪಂತೆರು. ಮಂತ್ರಿಯಾದ ಪ್ರತಿಜ್ಞೆ ಮಲ್ತಿ ನೀಡಿದ ಬೊಕ್ಕ ಸುರೂತ ಸರ್ತಿ ಕ್ಷೇತ್ರಗು ಬತ್ತಿನ ಅರೆನು ಜನಕುಲು ಎತ್ಕೊನ್ನ ಪೊರ್ತುಡು ಆರ್ಪಾ ತಿರಿಯರು. ಬಸವರಾಜ ಬೊಮ್ಮಾಯಿರ್ನ ಮಂತ್ರಿ ಮಂಡಲುಡು ಸುರೂತ ಸರ್ತಿ ಮಂತ್ರಿಯಾದ ಒಡಿಪು ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿಲಾದ ವಿ ಸುನೀಲ್ ಕುಮಾರ್ ಅರೆನ ಕ್ಷೇತ್ರ ಕಾರ್ಲಗು ಬತ್ತಿರು. ಕ್ಷೇತ್ರದ ಜನ ಅರೆನು ಬಾರಿ ಸಂಭ್ರಮುಡು ಎದ್ಕೊಂಡಿರು. ಮಂತ್ರಿಯರು ಕ್ಷೇತ್ರದ ಜನಕ್ಲೆಗೂ ಸೊಲ್ಮೆ ಸಂದಾಯಿರು.
ಮಂತ್ರಿಯಾದ ಸುರುತ ಸರ್ತಿ ಕ್ಷೇತ್ರಗೂ ಕಾರ್ದಿದ್ದು ಬಾರಿ ಸಂತೋಷ ಆತಂಡು ಕಾರ್ಲದ ಜನಕುಲು ಮೂಜಿ ಸರ್ತಿ ಗೆಂದಾಯಿ ನೀಡಿದು ಮಂತ್ರಿ ಆತೆ ಪಕ್ಷಕುರ್ನ ಜವಾಬ್ದಾರಿನು ಪ್ರಾಮಾಣಿಕವಾದ ದುಂಬು ಕೊನೆಯರೆ ಪ್ರಯತ್ನ ಮಲ್ಪುವೆ ಮುಖ್ಯಮಂತ್ರಿ ಬೊಕ್ಕ ಪಕ್ಷದ ಹಿರಿಯರು ವಿಶ್ವಾಸದಿದ್ದು ಸ್ಥಾನ ಕೊಡ್ತಿರಂದು ಮಂತ್ರಿ ಸುನೀಲ್ ಕುಮಾರ್ ಪಂಡಿರು ಹಿಂದುತ್ವ ಎನ್ನ ಸುರುತಾಜಪ್ಪು ಶಾಸಕಿ ಮಂತ್ರಿ ಸ್ಥಾನ ಐದು ಬೊಕ್ಕದಾಜಪ್ಪು ಓವೇ ಹಂತೊಡ್ಲ ಹಿಂದುತ್ವ ವಿಚಾರಡು ರಾಜಿ ಮಲ್ಪುಜಿಂದು ಮಂತ್ರಿ ವಿ ಸುನೀಲ್ ಕುಮಾರ್ ಪಂಡಿರು ಕಾರ್ಯಕರ್ತರು ಮಂತ್ರಿಯರೇನು ಗಡ್ದದ ಮೆರವಣಿಗೆಡು ಲೆತ್ತೊಂಬತ್ತಿರು ಜಾಗೃತತೆಯಿಂದ ಕಾರ್ಕಳಕ್ಕೆ ಬಂದಿರುವಂಥದ್ದು ಅತ್ಯಂತ ಸಂತೋಷದ ಕ್ಷಣ ಮತ್ತು ಭಾವನಾತ್ಮಕವಾದಂಥ ಕ್ಷಣಗಳು. ಕಾರ್ಕಳ ಕ್ಷೇತ್ರದ ಜನ 3 ಬಾರಿ ನನ್ನನ್ನು ಶಾಸಕನನ್ನಾಗಿ ಆಯ್ಕೆ ಮಾಡಿದ್ದರ ಪರಿಣಾಮವಾಗಿ ಇವತ್ತು ನಾನು ಸಚಿವನಾಗಿ ಬರಲಿಕ್ಕೆ ನನಗೆ ಸಾಧ್ಯ ಆಯಿತು. ಹೀಗಾಗಿ ಇಡೀ ಕಾರ್ಕಳದ ಜನರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಪಕ್ಷ ದೊಡ್ಡ ಪ್ರಮಾಣದ ಹೊಣೆಗಾರಿಕೆಯನ್ನು ಇವತ್ತು ನನ್ನ ಹೆಗಲ ಮೇಲೆ ಕೊಟ್ಟಿದೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಹಿರಿಯರು ಯಾವ ನಿರೀಕ್ಷೆಗಳನ್ನು ಇಟ್ಟುಕೊಂಡು ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೋ ಆ ಎಲ್ಲ ನಿರೀಕ್ಷೆಗಳನ್ನು ಪೂರೈಸುವಂಥ, ಸಮರ್ಥವಾಗಿ ಅದನ್ನು ನಿಭಾಯಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಎನ್ನುವಂಥ ವಿಶ್ವಾಸ ನನಗಿದೆ. ನಿಮ್ಮ ನಿರೀಕ್ಷೆಯ ಇಷ್ಟದ ಖಾತೆ ಯಾವುದು ಸಿಗಬಹುದು ಅಂತ ನಿರೀಕ್ಷೆ? ಇಷ್ಟದ ಖಾತೆ ಆ ರೀತಿ ಏನಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಯಾವ ಜವಾಬ್ದಾರಿಯನ್ನು ವಹಿಸ್ತಾರೋ ಆ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾರೆ. ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಮುಡಿಪುಡು ಗುರುವಾರ ರಾತ್ರಿ ಗೋಲ್ಡ್ ಕಿಂಗ್ ಜ್ಯುವೆಲರಿ ಅಂಗಡಿ ಒಂಜೆತ್ತ ಗೋಡೆ ಕುರಿದು ಕಲ್ವೆರು ಪೊಗುದೇರು. ಇಬ್ರಾಹಿಂ ಪನ್ಪುನರ್ನ ಈ ಜ್ಯುವೆಲರಿ ಹಿಡಿದು 10,000 ರೂಪಾಯಿ ಬೆಲೆತ ಬೊಳ್ಳಿ ಪದ್ದೆ ರಟ್ಟಾದಿರು. ಈ ಬಗೆಟ್ಟು ಕೊಣಾಜಿ ಪೊಲೀಸ್ ಸ್ಟೇಷನ್ಗೂ ದೂರು ಕೊರ್ದು ತನಿಖೆ ನಡೆತೊಂದುಂಡು. ಜ್ಯುವೆಲರಿ ಶಾಪ್ ಒಂಜೆತ್ತ ಗೋಡೆನು ಕುರಿದು ಉಲೈ ಪೊಗ್ಗಿನ ಕಲ್ವೆರು ಬೊಳ್ಳಿ ಕಂಡದು ಕೊನೆಯಿನ ಸಂಗತಿ ಮುಡಿಪುಡು ನಡೆತದಂಡ. ಶುಕ್ರವಾರ ಕಾಂಡೆ ಒಂದು ಗೊತ್ತಾತಂಡ. ಇಬ್ರಾಹಿಂ ಪನ್ಪುನರ್ನ ಜತೆ ಯಜಮಾನಿಕೆದ ಗೋಲ್ಡ್ ಕಿಂಗ್ ಜ್ಯುವೆಲರಿಗ್ ಗುರುವಾರ ರಾತ್ರಿ ಶಾಪ್ದ ಎಡತ ಗೋಡೆನು ಕುರೆದು ಉಲೈ ಪೊಗ್ಗುದು ಕಲ್ವೆರು 10,000 ರೂಪಾಯಿ ಬೆಲೆತ ಬೊಳ್ಳಿ ಪದ್ದೈ ಕಂಡದೇರ. ಈ ಬಗೆಟ್ಟು ಕೊಣಾಜೆ ಪೊಲೀಸ್ ಸ್ಟೇಷನ್ಗೂ ದೂರು ಕೊರ್ದಿದ್ದು ಬಿರೆಲಚ್ಚಿ ತೆರಿನಕಲು ಬೊಕ್ಕ ಶ್ವಾನದಳ ತರ್ಪುಡಾದು ತನಿಖೆ ಸಾಗುತ್ತಂಡ. ಅಂಗಡಿದ ಬಗೆಟ್ಟು ಸರಿಯಾದ ತೆರಿನಕ್ಲೆ ಪೊಗ್ಗುದಿಪ್ಪೊಡೊಂದು ಸಂಶಯ ಉಂಡಾತಂಡ. ಹಿಂದುಲಿನ ಧಾರ್ಮಿಕ ಮನಸ್ಲೆಗ್ ಪೆಟ್ಟುಬೂರ್ನಂಚ ಕೆಲವರು ಅಪಗಪಗ ಬೇನೆ ಕೊರೊಂದುಲ್ಲೆರು. ಇತ್ತಿತ್ತೆ ತುಳುನಾಡದ ದೈವಲೆಗ್ ಅಪಮಾನ ಮಲ್ಪನವು ತೋಜೊಂದುಂಡು. ಇತ್ತೆ ಕಾರ್ಣಿಕದ ಕೊರಗಜ್ಜನ ಚಿತ್ರಪಟಕ್ಕೂ ಏಸಿಗೆ ರೀತಿಡುತ್ತಿದ್ದುದು ಸಾಮಾಜಿಕ ಜಾಲತಾಣಲಿಗೆ ಪಾಡ್ದಿನ ಸಂಗತಿ ನಡೆತದ. ತುಳುನಾಡಿಡು ಹಿಂದುಲಿನ ಧಾರ್ಮಿಕ ಮನಸ್ಸುಗೂ ಒಡಕೊಂಡು ಮಲ್ಪನ ಸಂಗತಿ ಅಪಗಪಗ ನಡೆತೊಂದುಂಡು. ಈ ತುಂಬು ಇಂಚಿನ ರಡ್ಡು ಮೂಜಿ ಸಂಗತಿ ಆತಂಡ. ಇತ್ತೆ ತುಳುವೆರ್ನ ಬಾರಿ ನಂಬಿಕೆ ಆರಾಧನೆದ ದೈವ ಕೊರಗಜ್ಜಗ ಅಪಮಾನ ಮಲ್ತದೇರ. ಕೊರಗಜ್ಜನ ಚಿತ್ರಪಟನು ಹೇಸಿಗೆ ರೀತಿಡುತ್ತಿದ್ದಂಡ. ಅವೇನು ಸಾಮಾಜಿಕ ಜಾಲತಾಣಲಿಡು ಪಾಡ್ದು ಭಕ್ತಿರ್ನ ಏವ್ರಗೂ ಕಾರಣ ಆತಿರ್. ಇಂದೇಕ್ ಏರು ಕಾರಣ ಆದುಲ್ಲೆರ ಅಂಚಿನಕ್ಲಿನ ಪತ್ತದು ಕಠಿಣ ಶಿಕ್ಷೆ ಕೊರಡೊಂದು ಒತ್ತಾಯ ಕೇಂದ್ರ ಬೈದಂಡ. ಹಿಂದೂ ಜಾಗರಣ ವೇದಿಕೆ ಬಜಪೆ ಪೊಲೀಸ್ ಸ್ಟೇಷನ್ ದೂರು ಕೊರ್ದು ಕಾನೂನು ರೀತಿಡು ಕ್ರಮದ ತನರೆ ಒತ್ತಾಯ ಮಲ್ತಂಡ. ಲಯನ್ಸ್ ಕ್ಲಬ್ ಕುಡ್ಲಾ ಕುಡಿಯಲ್ ಬೈಲ್ದ ಪೊಸ ಗುರ್ಕರೆರಾದು ಮೋಹನ ಕೊಪ್ಪಳ ಕದ್ರಿ ಅಧಿಕಾರದೆ ತೊನ್ನ ಕಾರ್ಯಕ್ರಮ ಕುಡ್ಲಾ ಮಲ್ಲಿಕಟ್ಟೆ ಲಯನ್ಸ್ ಸೇವಾ ಮಂದಿರೋಡು ನಡೆತಂಡು. ಲಯನ್ಸ್ ಮಾಜಿ ಜಿಲ್ಲಾ ಗವರ್ನರ್ ಎಂಬಿ ಸದಾಶಿವ ಮಲ್ಲಬಿನ್ನೆರಾದು ಪೊಸ ಪದಾಧಿಕಾರಿಲೆಗ್ ಅಧಿಕಾರ ಕೊರ್ಪಾಯರು. ಲಯನ್ಸ್ ಕ್ಲಬ್ ಕುಡ್ಲಾ ಕೊಡಿಯಲ್ ಬೈಲ್ದ ಪೊಸ ಪದಾಧಿಕಾರಿಲೆನ ಅಧಿಕಾರದೆತ್ತೊನ್ನ ಲೇಸು ಕುಡ್ಲಾ ಮಲ್ಲಿಕಟ್ಟೆದ ಲಯನ್ಸ್ ಸೇವಾ ಮಂದಿರೋಡು ನಡೆತಂಡ. ಲಯನ್ಸ್ ಮಾಜಿ ಜಿಲ್ಲಾ ಗವರ್ನರ್ ಎಂಬಿ ಸದಾಶಿವ ಮಲ್ಲಬಿನ್ನೆರಾದು ಕಾರ್ಯಕ್ರಮ ಉದಿಪನ ಮಲ್ತೆರ. ಎಂಬಿ ಸದಾಶಿವರು ಪೊಸ ಪದಾಧಿಕಾರಿಲೆಗ್ ಅಧಿಕಾರ ಕೊರಿಯರ. ಹೊಸ ಗುರ್ಕರೆರಾದು ಮೋಹನ ಕೊಪ್ಪಳ ಕದ್ರಿ ಪ್ರಧಾನ ಕಾರ್ಯಂತರಾದು ವಿನೂತನ್ ಅಧಿಕಾರದೆ ತೊಂಡೆರ. ಲಿಯೋ ಕ್ಲಬ್ ಜಿಲ್ಲಾ ಗವರ್ನರ್ ವಸಂತ ಶೆಟ್ಟಿ ಪಾತಿರ್ದು ಲಯನ್ಸ್ ಕ್ಲಬ್ ಕುಡಿಯಲ್ ಬೈಲ್ ಬೊಕ್ಕ ಪದಾಧಿಕಾರಿಲೆಗೂ ಎಡ್ಡೆಪ್ಪು ಬೈಕೇರ. ಪ್ರಥಮ ಲಿಯೋ ಕ್ಲಬ್ ಅನ್ನ ಲಯನ್ಸ್ ಕ್ಲಬ್ ಮಂಗಳೂರು ಕುಡಿಯಲ್ ಬೈಲ್ ಜಿಲ್ಲೆಗೆ ನೀಡಿದೆ. ಅದಕ್ಕಾಗಿ ಈ ಕ್ಲಬ್ಬಿನ ಎಲ್ಲ ಬಂಧುಗಳಿಗೆ ನನ್ನ ಮನದಾಳದ ವಂದನೆಗಳು ಮತ್ತು ಅಭಿನಂದನೆಗಳು. ಹಾಗೆ ಈ ಜಿಲ್ಲೆಯ ಈ ವರ್ಷದ ಗವರ್ನರ್ ಆಗಿ ನಮ್ಮ ಜಿಲ್ಲೆಯ ಲಯನ್ಸ್ ಲಿಯೋದ ಅಧ್ಯಕ್ಷರು ಕವನ್ ಕುಬೇರವರು
ಅವರ ಯೋಜನೆಗಳು ನನಗಿಂತಲೂ ತುಂಬ ಇನ್ನೂ ಎತ್ತರದಲ್ಲಿದೆ. ನಾವು 10 ಕ್ಲಬ್ ಅಂತ ಹೇಳಿ ನಮ್ಮ 10-15 ನಮ್ಮ ಟಾರ್ಗೆಟ್ ಇದ್ರೆ ಲಯನ್ಸ್ ಇದು. ನೀವು ನಂಬಲಿಕ್ಕಿಲ್ಲ, ನಮ್ಮ ಲಿಯೋದಲ್ಲಿ ಈ ವರ್ಷದ ಟಾರ್ಗೆಟ್ 35 ಕ್ಲಬ್ಗಳು. ಯಾಕೆಂದರೆ ಕಳೆದ ವರ್ಷ 33 ಕ್ಲಬ್ ಉಡುಪಿ ಜಿಲ್ಲೆಯಲ್ಲಿ 317C ಆಗಿದೆ. ಅದು ವರ್ಲ್ಡಿನಲ್ಲಿ ಹೈಯೆಸ್ಟ್. ಒಂದು ವರ್ಷದಲ್ಲಿ ಒಂದು ಲಿಯೋ ಕ್ಲಬ್ ಹುಟ್ಟಿತ್ತು. ಹಾಗಾಗಿ ನಮ್ಮ ಟಾರ್ಗೆಟ್ ಈ ವರ್ಷದ್ದು ಲಿಯೋ ಕವನ್ ಅವರ ಅಧ್ಯಕ್ಷತೆಯಲ್ಲಿ ಲಿಯೋಗಳ ಮೂಲಕ ಈ ಜಿಲ್ಲೆಯಲ್ಲಿ ಒಟ್ಟು 35 ಹೊಸ ಕ್ಲಬ್ಗಳನ್ನು ಹುಟ್ಟು ಹಾಕ್ತೇನೆ ಅಂತ ಹೇಳುವ ಒಂದು ನಮ್ಮ ಭರವಸೆ ಇದೆ ಮತ್ತು ನಮ್ಮ ಒಂದು ಆಶಯ ಇದೆ. ಹೊಸ ಗುರ್ಕಾರೆ ಮೋಹನ ಕೊಪ್ಪಳ ಕದ್ರಿ ಪಾತೆರ್ದು ಈ ದುಂಬು ಸದಸ್ಯರು ಪದಾಧಿಕಾರಿಲು ಕೊರ್ನಾ ಸಹಾಯ ಸಹಕಾರ ದಂಚನೆ ಎಂಕುಲು ಅಧಿಕಾರುಡು ಪುನಗಲ ಸಹಾಯ ಸಹಕಾರ ಕೊರಡು ಪಡೆದು ಸರ್ವೆರೆಗ್ಲ ಎಡ್ಡೆಪ್ಪು ಬೈಕೇರ. ಲಿಯೋ ಕ್ಲಬ್ ಜಿಲ್ಲಾ ಗವರ್ನರ್ ವಸಂತ ಶೆಟ್ಟಿ ಜೋಕ್ಲಿನ ಲಿಯೋ ಕ್ಲಬ್ ಉದಿಪನ ಮಲ್ತೆರ. ಸದಾಶಿವ ಮಾರ್ಲಾ, ಶ್ರೀನಿವಾಸ ಪೂಜಾರಿ, ಕಿಶೋರ್ ಡಿ ಶೆಟ್ಟಿ, ಲಯನ್ಸ್ ಕ್ಲಬ್ ಕೊಡಿಯಲ್ ಬೈಲ್ದ ಈತ್ ನೆಟ್ಟದ ಗುರ್ಕಾರ್ಯರಾದಿತ್ತಿನ ಗೋಕುಲ್ ಕದ್ರಿ ಪಾಲ್ದೆ ತೊಂಡೆರ. ಕದ್ರಿ ನವನೀತ ಶೆಟ್ಟಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರ. ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ರಾಜ್ಯದೋರ್ಮಿಡು ನೆತ್ತಿರ್ದಾನ ಶಿಬಿರ ನಡಪ ಒಂದು ಇತ್ತೆ ಕೇರಳಗೂ ಪಜ್ಜದಿತ್ತಂಡ 5ನೇ ವರ್ಷಾಚರಣೆ ಮಲ್ಪನ ದುಂಬೆ ಕೇರಳುಡು ಪದ್ರಾಡ ನೆತ್ತಿರ್ದಾನ ಶಿಬಿರ ನಡಪಾದನೊಂದು ಬ್ಲಡ್ ಹೆಲ್ಪ್ಲೈನ್ ದ ನಾಯಕಿರು ಪಂತೆರ. ಮುಸ್ತಫಾ ಅಡ್ಡೂರು ದೆಮ್ಮಲೆ, ನಾಸಿರ್ ಆರ್ಬಿ, ಆಶ್ರಫ್ ರಿಯಾಜ್ ಇಂಚ ನಾಯಕಿರು ಸುದ್ದಿಕೂಟೋಡು ಈ ಬಗೆಟ್ ವಿವರ ಕೊಡ್ತೆರ. ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕದ ನಾಯಕಿರು ಕುಡ್ಲಡ್ ಸುದ್ದಿ ಕೊಟ್ಟೊಡು ಪಾತಿರ್ದು ಸಂಘದ 5ನೇ ವರ್ಷದ ಆಚರಣೆ ಬೊಕ್ಕ ನೆತ್ತಿರದಾನ ಶಿಬಿರದ ಬಗೆಟ್ ಪೊಲಬು ಮಲ್ತು ಕೊರಿಯರು. ಕರ್ನಾಟಕ ದೋರ್ಮಿಡು ಗೆಲ್ಮೆದ ಶಿಬಿರಲಿನ ನಡಪಾದು ಇತ್ತೆ ನೆರೆಕರೆ ರಾಜ್ಯ ಕೇರಳುಗ್ಲ ಕಾರ್ಯ ದುಂಬುಕೊನುತುಂಡು. 2014 ಆಗಸ್ಟ್ ಎನ್ಮೇಕ್ ನಮ್ಮ ನೆತ್ತಿರ ಸಂಬಂಧದ ಕುಲು ಆಕಾಂದ್ ಉದ್ದೇಶದಿ ಒಂದು ಸುರುವಾಯಿನ ಸಂಸ್ಥೆ ಇತ್ತೆ 45 ಹೆಚ್ಚ ವಾಟ್ಸಪ್ ಕೂಟದ ಮೂಲಕ 5,000 ದಿಚ್ಚ ಸದಸ್ಯರೇನು ಹೊಂದುದುಂಡು. ಫೇಸ್ಬುಕ್ ಮೂಲಕ 7,000 ದಿಚ್ಚ ಸದಸ್ಯ ಜಾಲ ಉಂಡು. ಟ್ವಿಟರ್, ಇನ್ಸ್ಟಾಗ್ರಾಮ್ ಇಡ್ಲ ಇಂಕ್ಲಿನ ಕೂಟ ಉಂಡು. ಈ ದುಂಬೆ ಕೇರಳುಡು ಪದ್ರಾಡ ನೆತ್ತಿರದಾನ ಶಿಬಿರ ಗೆಲ್ಮೆಡ ನಡಪಾದ ಅಂದು ಪಂಡೆರ. ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ನಮ್ಮ ಸಂಸ್ಥೆಯು ಮಂಗಳೂರಿಗೆ ಮಾತ್ರವೇ ಸೀಮಿತವಾಗಿರದೆ ಸುತ್ತಮುತ್ತಲಿನ ಪ್ರದೇಶಗಳಾದಂತಹ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಮೂಡಬಿದ್ರೆ, ಮಡಿಕೇರಿ ಹಾಗೂ ನೆರೆಯ ಜಿಲ್ಲೆಗಳಾದ ಮಣಿಪಾಲ, ಉಡುಪಿ, ಚಿಕ್ಕಮಗಳೂರು, ರಾಯಚೂರು, ಕಲಬುರಗಿ ಮುಂತಾದ ಕರ್ನಾಟಕದ ಬಹುತೇಕ ಮಹಾನಗರಗಳಲ್ಲಿಯೂ ರೋಗಿಗಳಿಗೆ ಅಗತ್ಯ ರಕ್ತ ಪೂರೈಕೆ ಮಾಡುವ ಮಹತ್ತರವಾದ ಕಾರ್ಯದಲ್ಲಿ ತೊಡಗಿಕೊಂಡಿದೆ. ಅದಲ್ಲದೆ ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟಸ್ನಂತಹ ಅರಬ್ ರಾಷ್ಟ್ರಗಳಲ್ಲಿಯೂ ತನ್ನ ಕಾರ್ಯಾಚರಿಸುತ್ತಾ ಬಂದಿದೆ. ಕರ್ನಾಟಕದಾದ್ಯಂತ ಯಶಸ್ವಿ ರಕ್ತದಾನ ಶಿಬಿರಗಳನ್ನು ಆಯೋಜಿಸುತ್ತಾ ನೆರೆಯ ರಾಜ್ಯ ಕೇರಳಕ್ಕೂ ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿದೆ. ಈಗಾಗಲೇ 12 ಯಶಸ್ವಿ ರಕ್ತದಾನ ಶಿಬಿರಗಳನ್ನು ಆಯೋಜಿಸಿ ಜನಮನ್ನಣೆಯನ್ನು ಕೂಡ ಗಳಿಸಿದೆ. ನಮ್ಮ ಸಂಸ್ಥೆಯು 5 ವರ್ಷಗಳಲ್ಲಿ 11,976 ಯೂನಿಟ್ ರಕ್ತವನ್ನು ಸಂಗ್ರಹಣೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಸಂಸ್ಥೆಯು ಈವರೆಗೆ 158 ರಕ್ತದಾನ ಶಿಬಿರಗಳನ್ನು ಆಯೋಜಿಸಿ ಆ ಮೂಲಕ ಸರಿಸುಮಾರು 9,859 ಯೂನಿಟ್ ರಕ್ತವನ್ನು ಸಂಗ್ರಹಿಸಿದ್ದು ಹಾಗೂ ತುರ್ತು ಸಂದರ್ಭಗಳಲ್ಲಿ ನೇರವಾಗಿ ರಕ್ತನಿಧಿಗಳಿಗೆ 2,117 ರಕ್ತದಾನಿಗಳನ್ನು ಪೂರೈಸುವ ಮೂಲಕ ಒಟ್ಟು 11,976 ಯೂನಿಟ್ ರಕ್ತವನ್ನು ರಕ್ತನಿಧಿಗಳಿಗೆ ನೀಡುವಲ್ಲಿ ಯಶಸ್ವಿಯಾಗಿದೆ. ಒಂದೇ ತಿಂಗಳಿನಲ್ಲಿ ಗರಿಷ್ಠ 8 ರಕ್ತದಾನ ಶಿಬಿರಗಳನ್ನು ಹಾಗೂ ಒಂದೇ ದಿನದಲ್ಲಿ ಗರಿಷ್ಠ 3 ರಕ್ತದಾನ ಶಿಬಿರಗಳನ್ನು ಆಯೋಜಿಸಿದ ಕೀರ್ತಿಯನ್ನು ಕೂಡ ತನ್ನದಾಗಿಸಿದೆ. ದಿನನಿತ್ಯ ಸರಾಸರಿ 20ರಿಂದ 30 ಯೂನಿಟ್ ರಕ್ತವನ್ನು ರೋಗಿಗಳಿಗೆ ಪೂರೈಸುತ್ತಿದೆ. ಅಲ್ಲದೆ ಪ್ರತಿನಿತ್ಯ ಅವಶ್ಯವಿರುವ ತಾಜಾ ರಕ್ತಗಳ ತುರ್ತು ಮನವಿಯನ್ನು ಕೂಡ ಸ್ವೀಕರಿಸಿ ದಾನಿಗಳನ್ನು ಹುಡುಕಿ ಅಗತ್ಯವಿರುವ ರೋಗಿಗಳಿಗೆ ಕ್ಲಪ್ತ ಸಮಯದಲ್ಲಿ ಪೂರೈಸುವಲ್ಲಿ ಮಹತ್ತರವಾದ ಪಾತ್ರವನ್ನು ಕೂಡ ವಹಿಸಿದೆ. ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ನಗರಗಳ 20 ರಕ್ತನಿಧಿಗಳ ಸಹಯೋಗದಿಂದ ಆಯೋಜಿಸಿರುವ ಬ್ಲಡ್ ಡೊನೇಷನ್ ಕ್ಯಾಂಪೇನ್ 2021 ಇದೇ ಬರುವ ಆಗಸ್ಟ್ 8 ಭಾನುವಾರ ಸಮಯ ಬೆಳಗ್ಗೆ 9ರಿಂದ ಮಧ್ಯಾಹ್ನ 2ರವರೆಗೆ ನಡೆಯಲಿಕ್ಕಿದೆ. ನಮ್ಮ ಮೊದಲನೇದಾಗಿ ಬೆಂಗಳೂರಿನಲ್ಲಿ, ಅದೇ ರೀತಿ ಬೆಂಗಳೂರಿನ JP ನಗರ, ಅದೇ ರೀತಿ ಮೈಸೂರಿನಲ್ಲಿ, ಅದೇ ರೀತಿ ಮಡಿಕೇರಿಯಲ್ಲಿ, ಅದೇ ರೀತಿ ಹಾಸನ, ಅದೇ ರೀತಿ ಪುತ್ತೂರು, ಅದೇ ರೀತಿ ಮಣಿಪಾಲ್, ಅದೇ ರೀತಿ ಮಂಗಳೂರು, ಬಿಜಾಪುರ ಹಾಗೂ ಅಂತಾರಾಜ್ಯ ಕಾಸರಗೋಡು ಇಲ್ಲಿ ಕೂಡ
ನಮ್ಮ ಈ ಒಂದು ರಕ್ತದಾನ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ರಕ್ತದಾನ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿಯೂ ವಿನಯಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ. ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕದ ಸಲಹೆಗಾರರು ಮುಸ್ತಫಾ ಅಡ್ಡೂರು ದೆಮ್ಮಲೆ, ಕಾರ್ಯತೂವನ್ನಕ್ಲು ನಾಜಿರ್ ಆರ್ಬಿ, ಆಶ್ರಫ್ ಕಲ್ಕಟ್, ರಿಯಾಜ್ ಮಜವಿಲ್ ನೋಯಿ, ಇಮ್ರಾನ್ ಅಡ್ಡೂರ್, ಆಶಿಕ್ ಫೋಕಸ್ ಸುದ್ದಿ ಕೊಟ್ಟಡಿದ್ದೀರ. ವರ್ಷಲ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದ ಮಿತ್ತು ಲೋಕ್ ಅದಾಲತ್ ನಡಪಾಂಡು. ಈ ಸರ್ತಿ ಆಗಸ್ಟ್ 14 ಕಾಂಡೆ 12 ಬಯ್ಯ 5 ಗಂಟೆ ಮುಟ್ಟ ಅದಾಲತ್ ದಿ ಕೋರ್ಟುಡು ಬಾಕಿ ಉರಿದಿನ ಕೇಸ್ಲಿನ ಇತ್ಯರ್ಥ ಮಲ್ಪುಣಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಜಿಲ್ಲಾ ಕಾನೂನು ಸೇವೆಲಿನ ಪ್ರಾಧಿಕಾರದ ಸದಸ್ಯ ಕಾರ್ಯಂತರು ಪೃಥ್ವಿರಾಜ್ ವರ್ಣೇಕರ್ ಸುದ್ದಿ ಕೊಟ್ಟೋಡು ತೆರಿಪಾದಿರು. ವರ್ಷಲ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದ ಮಿತ್ತು ಲೋಕ ಅದಾಲತ್ ನಡಪ ಹೊಂದಿತ್ತದು ಆಗಸ್ಟ್ 14 ರಾಜ್ಯ ಕಾನೂನು ಸೇವಾ ಸಮಿತಿ ನಿರ್ದೇಶನದಂಚ ರಾಜ್ಯದ ಮಾತಾ ಕೋರ್ಟುಲಿಡು ಲೋಕ ಅದಾಲತ್ ನಡಪಾಂಡು. ಆನಿಕಾಂಡೆ 10 ಗಂಟೆಡ್ದು ಬಯ್ಯ 5 ಗಂಟೆ ಮುಟ್ಟ ಅದಾಲತ್ ಪುಣುಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಬೊಕ್ಕ ಜಿಲ್ಲಾ ಕಾನೂನು ಸೇವೆಲಿನ ಪ್ರಾಧಿಕಾರದ ಸದಸ್ಯ ಕಾರ್ಯಂತರು ಪೃಥ್ವಿರಾಜ್ ವರ್ಣೇಕರ್ ತೆರಿಪಾದಿರು. ಸುದ್ದಿಕೂಟ ನಡಪಾದು ಅರ್ಪಾತಿರ್ದು ಲೋಕ್ ಅದಾಲತ್ ರಾಜಿ ಸಂಧಾನುಡು ಕೋರ್ಟುಡು ಬಾಕಿಯುಪ್ಪುನ ಕೇಸುಲು ಬೊಕ್ಕ ದುಂಬುದ ಕೇಸುಲಿನ ಇತ್ಯರ್ಥ ಮಲ್ಪುಂಡು ಪಂಡಿರ. ಪ್ರಾಧಿಕಾರದ ಗುರ್ಕಾರೆ ಬೊಕ್ಕ ಜಿಲ್ಲಾ ಪ್ರಧಾನ ನ್ಯಾಯಾಧೀಶರು ಮುರಳೀಧರ್ ಪೈ ಆದೇಶದ ಮಿತ್ತು ನಿಚ್ಚಲ ಕೋರ್ಟುಡು ಒಂಜು ವಾರುಡ್ದು ಈ ಅದಾಲತ್ ಮಲ್ತೊಂದುಲ್ಲೆರ. ಆಯ್ನಾತ್ ಕೇಸುಲಿನ ಮುಗಿಪೆರೆ ಎಂಕುಲು ಒತ್ತು ಕೊರುಂದುಲ್ಲ ಅಂದು ಪೃಥ್ವಿರಾಜ್ ವರ್ಣೇಕರ್ ಪಂಡಿರ. ಈ ಒಂದು ಲೋಕ ಅದಾಲತ್ ಬಗ್ಗೆ ಅವೇರ್ನೆಸ್ ಮೂಡಿಸೋದು ಹಾಗೂ ವಿಶೇಷವಾಗಿ ಈ ಮೋಟ್ರ್ ವೆಹಿಕಲ್ಸ್ ಪ್ರಕರಣಗಳಲ್ಲಿ ಇನ್ಶೂರೆನ್ಸ್ ಕಂಪ್ನಿಯವರಿಗೆ ಕರೆಸಿ ಅವರಿಗೂ ಕೂಡ ನಮ್ಮ ಮಾನ್ಯ ಎಕ್ಸಿಕ್ಯೂಟಿವ್ ಚೇರ್ಮನ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂದರೆ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರು ಈ ಒಂದು ನೋಷ್ನಲ್ ಇನ್ಕಮ್ ಏನಿದೆ ಅಂಥೇಳಿ ಎಲ್ಲ ಫಿಕ್ಸ್ ಆಗಿದೆ, ಅದರ ಪ್ರಕಾರ ನೀವು ರಾಜಿ ಮಾಡಿಸಿ ಅಂಥೇಳಿ ಇನ್ಶೂರೆನ್ಸ್ ಕಂಪ್ನಿಯ ಮೇಲಾಧಿಕಾರಿಗಳಿಗೆಲ್ಲ ಕರೆಸಿ ಅವರಿಗೂ ಕೂಡ ಮೀಟಿಂಗ್ ಮಾಡಿ ಸೂಕ್ತ ನಿರ್ದೇಶನವನ್ನು ಎಲ್ಲ ಇನ್ಶೂರೆನ್ಸ್ ಕಂಪನಿಯ ಅಧಿಕಾರಿಗಳಿಗೆ ಕೊಡಲಿಕ್ಕೆ ತಿಳಿಸಿದ್ದಾರೆ. ಅವರ ಜೊತೆ ನಮ್ಮ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಓಕ್ ಅವರು ಸಹ ಇನ್ಶೂರೆನ್ಸ್ ಕಂಪ್ನಿಯವರಿಗೆ ವರ್ಚುವಲ್ ಮೀಟಿಂಗ್ ಮಾಡಿ ಅವರಿಗೂ ಕೂಡ ನೀವು ಯಾವಾಗ ಮೀಟಿಂಗ್ ಕರೆದಾಗ ಹಾಜರಾಗಿ ಅವರಿಗೆ ಆ ಒಂದು ಸಭೆಯಲ್ಲಿ ತಮ್ಮ ಒಂದು ಏನಿದೆ ರಾಜಿಗೆ ಅದನ್ನು ಅಮೌಂಟನ್ನು ಹೇಳಬೇಕು ಅಂಥೇಳಿ ನಿರ್ದೇಶನ ಕೊಟ್ಟಿದ್ದಾರೆ. ಅದರಂತೆ ಕೂಡ ಇನ್ಶೂರೆನ್ಸ್ ಕಂಪ್ನಿಯವರು ಕೂಡ ಮೀಟಿಂಗ್ಗೆ ಹಾಜರಾಗ್ತಾರೆ. ಅವರು ಸಹ ಈ ಒಂದು ರಾಜಿ ಪ್ರಕ್ರಿಯೆಯಲ್ಲಿ ಪ್ರಮುಖ ಮಾತ್ರ ವಹಿಸ್ತಾ ಇದ್ದಾರೆ. ಕುಡ್ಲದ ಸಹ್ಯಾದ್ರಿ ಇಂಜಿನಿಯರಿಂಗ್ ಬೊಕ್ಕ ಮ್ಯಾನೇಜ್ಮೆಂಟ್ ಕಾಲೇಜ್ ಕಲ್ಪನಕ್ಲಿಗೂ ಬರೋ ಕಲ್ಪವನಿತ ಒಟ್ಟುಗೂ ಬೇಲದ ಅವಕಾಶ ಮಲ್ತು ಕೊರ್ಪುಂಡು. ದೇಶದ ಮುಖ್ಯ ಸಂಸ್ಥೆಲು ಈ ಬಗೆಟ್ ಕಾಲೇಜಿಗೂ ಭೇಟಿ ಕೊರೊಂದುಲ್ಲ ಅಂದು ಪ್ರಿನ್ಸಿಪಾಲರು ಡಾಕ್ಟರ್ ರಾಜೇಶ್ ಎಸ್ ಪಂತೆರ ಆರು ಈ ಬಗೆಟ್ ಸುದ್ದಿ ಕೊಟ್ಟೋಡು ಪಾತಿರ್ದೇರ. ಕುಡ್ಲದ ಸಹ್ಯಾದ್ರಿ ಇಂಜಿನಿಯರಿಂಗ್ ಬೊಕ್ಕ ಮ್ಯಾನೇಜ್ಮೆಂಟ್ ಕಾಲೇಜ್ ಪ್ರಿನ್ಸಿಪಾಲರು ಡಾಕ್ಟರ್ ರಾಜೇಶ್ ಎಸ್ ಸುದ್ದಿ ಕೊಟ್ಟೋಡು ಮಾಹಿತಿ ಕೊರ್ದು ಕಾಲೇಜಡು ಕಲ್ಪನಕ್ಲಿಗೂ ಬಜಿ ಬರವೋ ಬುಳಿಚಿಲು ಮಾತ್ರ ತಂದೆ ಬೇಲದ ಅವಕಾಶ ಮಲ್ತು ಕೊರ್ಪುನ ಉಲ ಪೆರ್ಮೆದ ಸಂಗತಿನ್ ಪಂಡೆರ. ಕಲ್ಪನಕ್ಲಿಗೂ ಬೇಲದ ಅವಕಾಶ ಮಲ್ತು ಕೊರಿಯರೆಗಾದು ದೇಶದ ಮುಖ್ಯ ಸಂಸ್ಥೆಲು ಕಾಲೇಜಿಗೂ ಭೇಟಿ ಕೊರೊಂದುಲ್ಲ. ಕಾಲೇಜಡು ಕೊರ್ಪುನ ತರಬೇತಿ ಎಡ್ಡೆ ಬೇಲೆ ತಿಕ್ಕೆರೆ ಸಾಧ್ಯಾಪುಂಡು. ವಿದ್ಯಾರ್ಥಿಲಿನು 2ನೇ ವರ್ಷೊಡ್ದೆ ಮುಖ್ಯವಾದ ಆಪ್ಟಿಟ್ಯೂಡ್ ತರಬೇತಿ ಕೇಂದ್ರವಾದ ಮುಖ್ಯವಾದ ಗೇಮಿಂಗ್, ಸೈಕೋಮೆಟ್ರಿ, ಸೂಡೋಕೋಡ್, ಪರಿಣಾತ್ಮಕ ಸಾಮರ್ಥ್ಯ ತರಬೇತಿದ ಒಟ್ಟುಗೂ ಆಪ್ಟಿಟ್ಯೂಡ್ ತರಬೇತಿ ಅಕೇರಿ ಮಲ್ತೊಂದುಂಡು ಡಾಕ್ಟರ್ ರಾಜೇಶ್ ಎಸ್ ಪಂಡಿರೋ. So today we are conducting the CET training program at institute level at a free of cost. More than 2,000 students are enrolled and their feedback is excellent. Okay, and also we are welcoming any students in and around Mangaluru. If they any assistant to fill the form or the CET process, we have a help desk so they can come and approach us. ಪ್ರೊಫೆಸರ್ ರಶ್ಮಿ ಭಂಡಾರಿ ಐಕು ಹೊಂದುನ ಬಾಕಿದ ಮಾಹಿತಿ ಕೊರಿಯರು. It's very heartening to tell that our students have bagged packages up to 40 lakh.
Now, a 40 lakh package does not happen easily, right? So this just shows the quality of the students and the trust of the companies to come here and recruit our students. And so that's been the scene from the placement end. And not only that, the trend now is that companies are giving internship in the 8th semester. Otherwise, up to the 7th semester, the 8th semester, the students are in college and then they join the company. Right now, in the 8th semester, the last semester, they are giving internship, and it's a paid internship. So it is very nice for our students because they are getting to learn. So they don't have to wait for the date of joining. Earlier, the students would get an offer and they had to wait for 2 months, 3 months, or sometimes even 6 months to get the date of joining. But since now companies are giving the early internship in the 8th semester, they're already part of the process. ಪಾಕಿಸ್ತಾನದ ರಹೀಂ ಯಾರ್ ಖಾನ್ ಜಿಲ್ಲೆ ಬೋಂಗ್ ನಗರದ ಹಿಂದೂ ದೇವಸ್ಥಾನ ಒಂಜೆಕ್ ದುಷ್ಕರ್ಮಿಲು ಪೊಗ್ಗುದು ಹಾಳ್ಮಲ್ತಿನ ಸಂಗತಿ ವರದಿಯಾತನು. ಮುಸ್ಲಿಂ ಸೆಮಿನರಿ ಒಂಜೇನು ಆಣ್ವರಿ ಅಸುದ್ಧ ಮಲ್ತೆಂದು ಏವ್ರಡು ಈ ದುಷ್ಟಕೂಟ ಪೊಗ್ಗುದು ಪೊಡಿ ಮಲ್ತದನು. ನೆಕ್ ಬಾರಿ ಏವ್ರ ತೋಜಿದನು. ಪಾಕಿಸ್ತಾನಡು ಹಿಂದೂ ದೇವಸ್ಥಾನ ಒಂಜೇನು ಪೊಡಿ ಮಲ್ತಿನ ಸಂಗತಿ ನಡೆತದಂಡ. ದುಷ್ಕರ್ಮಿಲಿನ ಕೂಟ ಒಂಜಿ ಪಂಜಾಬ್ ಪ್ರಾಂತ್ಯದ ಹಿಂದೂ ದೇವಸ್ಥಾನಗೂ ಪೊಗ್ಗುದು ಅಲ್ಪದ ವಸ್ತುಲಿನ ಪೊತ್ತಾದು ಮೂರ್ತಿಲೆಗೂ ಒಡಕು ಉಂಡು ಮಲ್ದಂಡ. ಹಿರಿಕ್ ಹಿ ಇನ್ಸಾಫ್ ಪಕ್ಷದ ಸಂಸದರು ಡಾಕ್ಟರ್ ರಮೇಶ್ ಕುಮಾರ್ ವಾಕ್ವಾನಿ ಈ ಸಂಗತಿ ಸರ್ವಧರ್ಮದ ಎಡ್ಡೆಪ್ಪಗೂ ಒಡಕು ಉಂಡು ಮಲ್ದಂಡ. ಈ ಬಗೆಟ್ ಕಠಿಣ ಕ್ರಮ ದೆತ್ತನೋಡು ಮಿತ್ತ ಮಟ್ಟದ ತನಿಖೆ ಮಲ್ಪೊಡುಂದು ಒತ್ತಾಯ ಮಲ್ತದೇರೋ. ಇತ್ತೆ ಕುಡೋರೆ ಇನ್ನಿತ ಮಲ್ಲ ಸುದ್ದಿಲು. ರಾಜ್ಯದ ಎನ್ಮಗಡಿ ಜಿಲ್ಲೆಯೆಡೆ ಶುಕ್ರವಾರ ರಾತ್ರಿ ಒರ್ಮೆಡ್ದು ಸೋಮವಾರ ಕಾಂಡೆ 5 ಮುಟ್ಟ ವೀಕೆಂಡ್ ಕರ್ಫ್ಯೂ ಘೋಷಣೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆದೇಶ. ಕಾರ್ಲದ ಜನಕುಲು ಮೂಜಿ ಸರ್ತಿ ಗಿಂದಾಯಿ ನಿರ್ದಾವ್ರ ತಾನು ಮಂತ್ರಿ ಆತೆ ಜವಾಬ್ದಾರಿಡು ದುಂಬು ಪೋಯರೆ ಪ್ರಾಮಾಣಿಕ ಪ್ರಯತ್ನ. ಕಾರ್ಲ ಕ್ಷೇತ್ರದ ಜನಕ್ಲೆಗ್ ಸೊಲ್ಮಿಸಂದಾದು ಒಡಿಪು ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಬಿ ಸುನೀಲ್ ಕುಮಾರ್. ಲಯನ್ಸ್ ಕ್ಲಬ್ ಕುಡ್ಲಾ ಕೊಡಿಯಲ್ ಬೈಲ್ದ ಪೊಸ ಗುರ್ಕಾರೆ ಮೋಹನ ಕೊಪ್ಪಳ ಕದ್ರಿ.